ವಿರಾಮದ ಬಳಿಕ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸ್ವಾಗತ. ಪಂಚಾಯತ್ ಕದನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ಏನು ಇತ್ತೀಚೆಗೆ ನಡೆದಂಥ ಪಂಚಾಯತ್ ಚುನಾವಣೆ ಇತ್ತು, ಆ ಪಂಚಾಯತ್ ಚುನಾವಣೆಯಲ್ಲಿ ನಿಜವಾಗಿ ಕೂಡ ಗೆದ್ದವರು ಯಾರು? ರಾಜ್ಯದಲ್ಲಿ ನೋಡಿದರೆ ಕಾಂಗ್ರೆಸ್ ಭಾಳಷ್ಟು ಪ್ರಭಾವಶಾಲಿಯಾಗಿ ಹೊರಹೊಮ್ತಾ ಇದೆ ಮತ್ತು ಬಲಿಷ್ಠವಾಗಿ ಹೊರಹೊಮ್ಮಿದೆ. ಕೆಲವೊಂದು ಕಡೆಯಲ್ಲಿ ರಾಜ್ಯ ಸರ್ಕಾರದ ಒಂದಷ್ಟು ಯೋಜನೆಗಳು ಈ ಬಾರಿ ಮತದ ರೂಪದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಲಿದು ಬಂದಿದೆಯಾ ಅನ್ನೋದರ ಬಗ್ಗೆ ಕೂಡ ನಾವು ಚರ್ಚೆಯನ್ನು ಮಾಡಬೇಕು. ಭಾಳ ಪ್ರಮುಖವಾಗಿ ನಾನು ದೀಪಕ್ ಅವರಲ್ಲಿ ಕೇಳಬೇಕು. ದೀಪಕ್, ಈ ಗ್ರಾಮೀಣ ಭಾಗದ ಜನ ನಿಮ್ಮ ಈ ಎಲ್ಲ ಯೋಜನೆಗಳಿಗೆ ಮತವನ್ನು ನೀಡಿರ್ಬೋದಾ? ಅಕ್ಕಿ ಭಾಗ್ಯ ಇರ್ಬೋದು ಅಥವಾ ಅನ್ನಭಾಗ್ಯ ಇರ್ಬೋದು, ಈ ಥರ ಹಲವಾರು ಭಾಗ್ಯಗಳ ಒಂದು ಸರಮಾಲೆ ಇದೆ. ಇದೆಲ್ಲವನ್ನ ನೋಡಿ ಗ್ರಾಮೀಣ ಭಾಗದ ಜನ ನಿಮಗೆ ಮತ ಹಾಕಿದ್ದಾರೆ ಅಂತ ಅನಿಸ್ತಾ ಇದೆಯಾ? ಖಂಡಿತವಾಗಿ ಗ್ರಾಮೀಣ ಭಾಗಕ್ಕೆ ಸಿದ್ದರಾಮಯ್ಯನವರ ಸರ್ಕಾರ ಅನನ್ಯ ಕೊಡುಗೆಯನ್ನು ನೀಡಿದೆ. ಈಗ ಏನು ರೇಷನ್ ಕಾರ್ಡ್ ಅಂದ್ರೆ ಮತಕ್ಕೋಸ್ಕರ ನೀವು ಇದೆಲ್ಲವನ್ನು ಮಾಡಿ ಇಲ್ಲಿ ನೋಡಿ, ಮತನೇ ಬೇರೆ, ಈ ಯೋಜನೆಗಳೇ ಬೇರೆ. ಅದರಿಂದ ಅದಕ್ಕೆ ಲಾಭ ಆಗ್ಬೋದೇ ವಿನಃ ಮತವಾಗಿ ಪರಿವರ್ತಿತ ಲಾಭದ ಉದ್ದೇಶ ನೋಡಿ, ಲಾಭದ ಉದ್ದೇಶವನ್ನು ಇಟ್ಕೊಂಡು ಮಾಡುದಂದ್ರೆ ನಾವೊಂದು ಪೊಲಿಟಿಕಲ್ ಪಾರ್ಟಿ, ನಮ್ದು ಅದು ಸನ್ಯಾಸಿ ಸಂಘಟನೆ ಅಲ್ಲ. ಯಾವ ಸನ್ಯಾಸಿ ಸಂಘಟನೆ ನಡೆಸ್ತಾ ಇಲ್ಲ, ನಾವು ಒಂದು ರಾಜಕೀಯ ಪಕ್ಷವನ್ನು ನಡೆಸ್ತಾ ಇದ್ವಿ. ರಾಜಕೀಯ ಪಕ್ಷ ಬೆಳಿಬೇಕಾದ್ರೆ ಅದಕ್ಕೆ ಪೂರಕವಾದ ಯಾವ ವಾತಾವರಣ ಸೃಷ್ಟಿ ಮಾಡಬೇಕನ್ನೋದು ಅಲ್ಲಿನ ಸರ್ಕಾರ ನಡೆಸ್ತಿದ್ದವರಿಗೆ ಗೊತ್ತುಂಟು. ಅದಕ್ಕೆ ನಿಮಗೆ ಪಕ್ಷಕ್ಕೂ ಮತ್ತು ಸರ್ಕಾರಕ್ಕೂ ನೇರ ಸಂಬಂಧ ಇದೆ ಅಂತ ನೀವು ಒಪ್ಕೊಂಡಾಗ ಇಲ್ಲಿ ನೋಡಿ, ಪಕ್ಷಕ್ಕೂ ನೇರ ಈಗ ಸರ್ಕಾರದ ಸಾಧನೆಗಳನ್ನ ಎನ್ಕ್ಯಾಶ್ ಮಾಡಿಕೊಳ್ಳುತ್ತದೆ. ಪಕ್ಷ ನಾಳೆ ಅಧಿಕಾರಕ್ಕೆ ಸರ್ಕಾರ ಬಳಸುವ ಹಣ ಯಾರ್ದು? ಜನರ ಹಣ. ಸರಿ, ಪಕ್ಷ ಪಾರ್ಟಿ ಫಂಡಿನಿಂದ ಯೋಜನೆಗಳು ಜಾರಿ ಆಗ್ತಾ ಇಲ್ಲ. ಸರಿ, ಪಕ್ಷ ನಾಳೆ ಅಧಿಕಾರಕ್ಕೆ ಬರಬೇಕು ಬರಬಾರ್ದು ಅನ್ನೋದು ಡಿಸೈಡ್ ಮಾಡೋದು ಸರ್ಕಾರದ ಸಾಧನೆಗಳು. ಸರ್ಕಾರ ಒಳ್ಳೆ ರೀತಿಯ ಸಾಧನೆಗಳನ್ನು ಕೊಟ್ಟರೆ ಮಾತ್ರ ಪಕ್ಷ ಅಧಿಕಾರಕ್ಕೆ ಬರ್ತದೆ. ಪಕ್ಷಕ್ಕೂ ಇದಕ್ಕೂ ನೇರ ಸಂಬಂಧ ಏನಿಲ್ಲ. ಪಕ್ಷನೇ ಬೇರೆ, ಸರ್ಕಾರನೇ ಬೇರೆ. ಆ ತತ್ವದ ಮೇಲೆ ಕಾಂಗ್ರೆಸ್ ಪಕ್ಷ ಕೆಲಸ ಮಾಡ್ತಾ ಇದೆ. ಮತ್ತೆ ಅವ್ರು ಹೇಳ್ತಾರೆ, ರಾಜ್ಯದ ಬೊಕ್ಕಸವನ್ನ ಕೊಳ್ಳೆ ಹೊಡೆದು ಈ ಎಲ್ಲ ಯೋಜನೆಗಳನ್ನ ಮಾಡ್ತಾ ಇದ್ದಾರೆ, ರಾಜ್ಯದ ಜನರ ಮೇಲೆ ಸಾಲದ ಹೊರೆಯನ್ನು ಹೊರಿಸ್ತಾ ಇದ್ದಾರೆ. ಅನ್ನಭಾಗ್ಯ ವಿಚಾರವಾಗಿ ಹೇಳ್ತೇನೆ. ಇವರು ಪ್ರಣಾಳಿಕೆಯಲ್ಲಿ ಬಿಜೆಪಿ ಘೋಷಣೆ ಮಾಡಿದರು, ನಾವು 2 ರೂಪಾಯಿಗೆ 30 kg ಅಕ್ಕಿ ಅನ್ನೋದೇ ರಾಜ್ಯದ ಜನರಿಗೆ ಕೊಡ್ತೇವೆ, ನಮಗೆ ಮತ ಕೊಡಿ ಅಂತ ಹೇಳಿದ್ದು 2013 ವಿಧಾನಸಭಾ ಚುನಾವಣೆ ಪ್ರಣಾಳಿಕೆಯಲ್ಲಿ ಬಿಜೆಪಿ. ನಾವು 1 ರೂಪಾಯಿಗೆ ಕೊಡ್ತೇವೆ ಅಂತ ಹೇಳಿ ಪ್ರಣಾಳಿಕೆಯಲ್ಲಿ ಹಾಕಿದ್ದೇವೆ. ಫ್ರೀಯಾಗಿ ಕೊಡ್ತೇವೆ ಅಂತ ಹೇಳಿದ್ರು. ಇಲ್ಲಿ ನೋಡಿ, ಅಲ್ಲ, ನಾವು ಇವರು 2 ರೂಪಾಯಿ ಕೊಡ್ತೇವೆ ಹೇಳಿದ್ದರು, ನಾವು 1 ರೂಪಾಯಿ ಕೊಡ್ತೇವೆ ಅಂತ ನಮ್ಮ ಪ್ರಣಾಳಿಕೆಯಲ್ಲಿ ಹಾಕಿದ್ದು. 2 ರೂಪಾಯಿ ಕೊಟ್ರೆ ರಾಜ್ಯದ ಬೊಕ್ಕಸಕ್ಕೆ ಏನೂ ಆಗುವುದಿಲ್ಲ, ರಾಜ್ಯದ ಬೊಕ್ಕಸ ಇದು ಸಮೃದ್ಧವಾಗಿರ್ತದೆ. 1 ರೂಪಾಯಿ ಕೊಟ್ರೆ ರಾಜ್ಯದ ಇದಕ್ಕೆ ರತ್ನಾಕರ ಹೆಗ್ಡೆ ಅವರು ಉತ್ತರ ಕೊಡಬೇಕು. ಯಾಕಂದ್ರೆ ನೀವು ಆರೋಪವನ್ನ ಮಾಡ್ತೀರಿ ಎಲ್ಲಾ ಕಡೆಗಳಲ್ಲಿ ಈ ಒಂದು ಬಡವರಿಗೆ ಕೊಡೋದಕ್ಕೆ ಬಿಜೆಪಿ ಅವರು ಯಾವತ್ತೂ ಆರೋಪನೆ ಮಾಡ್ತಾ ಇರ್ತಾರೆ. ಕಾಂಗ್ರೆಸ್ ಪಕ್ಷ ಇರ್ಬೋದು ಅಥವಾ ಭಾರತೀಯ ಜನತಾ ಪಕ್ಷ, ಇನ್ನೊಂದು ಪಕ್ಷದ ಸರ್ಕಾರ ಇರ್ಬೋದು, ಆಡಳಿತಕ್ಕೆ ಬಂದ ಮೇಲೆ ಓಟಿನ ಬೆನ್ನಟ್ಟಿಕೊಂಡು ಹೋಗಿ ಆಡಳಿತವನ್ನು ನಡೆಸಬಾರ್ದು, ಯಾವತ್ತೂ ಮಾಡಬಾರ್ದು. ಅಭಿವೃದ್ಧಿ ದೃಷ್ಟಿಯನ್ನು ನೋಡಬೇಕು, ರಾಜ್ಯದ ಬೊಕ್ಕಸವನ್ನು ಉಳಿಸುವ ಪ್ರಯತ್ನವನ್ನು ಮಾಡಬೇಕು. ಇವತ್ತು ಅಧಿಕಾರಕ್ಕೆ ಬಂದಂಥ ಸಿದ್ದರಾಮಯ್ಯ ಸರ್ಕಾರ ಕೇವಲ ಪಂಚಾಯತ್ ರಾಜನ್ನ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಕಡೆಗಣಿಸಿದ್ದಾರೆ. ಕೇವಲ ಮತಗಳ ಬೆನ್ನಟ್ಟಿಕೊಂಡು ಹೋಗಿ ಏನು ಜನಪರ ಕಾರ್ಯಕ್ರಮಗಳನ್ನು ಹೇಳಿಕೊಂಡು ಅಕ್ಕಿ ಕೊಡೋದಾಗ್ಲಿ ಇದನ್ನೆಲ್ಲ ಕೊಡೋದಾಗ್ಲಿ ಮಾಡ್ತಾ ಇದ್ದಾರೆ. ದಿನಕ್ಕೊಂದು ಇವತ್ತು ಸೈಕಲ್ ಕೊಟ್ಟಿದ್ರಲ್ಲ, ಅದೇನು ಮತ್ತೆ? ಖಂಡಿತವಾಗಿ ಸೈಕಲ್ ಯಾರು ಬಡತನದ ರೇಖೆಗಿಂತ ಕೆಳಗಿದ್ದಾರೆ ಅಥವಾ ಇವತ್ತು ನಡ್ಕೊಂಡು 10 ಕಿಲೋಮೀಟ್ರ್ ಹೋಗಿ ಶಾಲೆಗಳನ್ನು, ಇವತ್ತು ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಲ್ಲೊಂದು ಇಲ್ಲೊಂದು ಪಕ್ಕದಲ್ಲಿ ಶಾಲೆಗಳಿರ್ತವೆ. ಅದೇ ಇನ್ನು ಗುಲ್ಬರ್ಗನ, ಕೋಲಾರನ ಇಂಥ ಕಡೆಗಳಿಗೆ ಹೋದರೆ 10 ಕಿಲೋಮೀಟರ್ಗಳಲ್ಲಿ ಕೂಡ ಒಂದು ಶಾಲೆ ಸಿಗುವುದಿಲ್ಲ. ಅಂಥ ಸಂದರ್ಭದಲ್ಲಿ ದೂರದೃಷ್ಟಿಯನ್ನು ಇಟ್ಟುಕೊಂಡು ಖಂಡಿತವಾಗಿ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಅದರಿಂದಾಗಿ ಇವತ್ತು ನೀವು ಶಾಲಾ ವಿದ್ಯಾರ್ಥಿನಿಯರನ್ನು ಕೂಡ ವಿರೋಧಿಸುವವರು ನಾವು ಖಂಡಿತ ಅನ್ನಭಾಗ್ಯ ಅಂತ ಹೇಳಿದ್ರು, ಸೋಮಾರಿಗಳನ್ನಾಗಿ ಮಾಡ್ತಾ ಇದ್ದಾರೆ. ಸಮರ್ಪಕವಾಗಿ ಕೊಡ್ತಾ ಇದ್ದಾರೆ, ಅದನ್ನ ಕೊಡ್ತಾ ಇಲ್ಲ. ಇವತ್ತು APL ಕಾರ್ಡ್ ಗೊಂದಲ ಇದೆ, ಎಲ್ಲಿ ಕೊಡ್ತಾ ಇದ್ದಾರೆ? 30 ಲಕ್ಷ ರೇಷನ್ ಕಾರ್ಡ್ ಅಲ್ಲಿ 1,06 ಲಕ್ಷ ರೇಷನ್ ಕಾರ್ಡ್ BPL ಕಾರ್ಡ್ ಇದೆ ಇವತ್ತು ಇಡೀ ದೇಶದಲ್ಲಿ. ಯಾರಿಗೆ ಬೇಕು ನಿಮ್ಮ ಅಕ್ಕಿ? ಯಾರಿಗೆ ಬೇಕು? ನಾನು ಕೇಳೋದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 1300 ಜನ ಮಾತ್ರ ಅಪ್ಲೈ ಮಾಡಿವರು APL ಕಾರ್ಡ್ ಅಲ್ಲಿ ನಮ್ಗೆ ಅಕ್ಕಿ ಬೇಕು ಅಂತ ಹೇಳಿ. ಮತ್ತೆ ಯಾರು ಮಾಡ್ಲಿಲ್ಲ. ಲಕ್ಷಾಂತರ ಜನ ಇದ್ದಾರೆ, ಯಾರು ಕೇಳೋದಿಲ್ಲ ಈ ಭಾಗದಲ್ಲಿ. ನಾವು ಈ ಭಾಗದಲ್ಲಿ ಕರಾವಳಿಯನ್ನು ಕಂಪೇರ್ ಮಾಡಿದ್ರೆ, ನಮ್ಮ ಕರಾವಳಿಯನ್ನು ಕಂಪೇರ್ ಮಾಡಿದ್ರೆ ನಮಗೇನು ಅಂತ ಇದು ಮೇಜರ್ ಡಿಫರೆನ್ಸ್ ಏನು ತೋರುದಿಲ್ಲ. ಈ ಹಸಿದವರ ಬಗ್ಗೆ ಕಾಳಸಂತೆಗೆ ಹೋಗ್ತಾ ಇದೆಯಾ ಇಷ್ಟೊಂದು? ಆ ಬಯಲುಸೀಮೆಯಲ್ಲಿ ಇರ್ಬೋದು, ಆ ಸ್ಲಮ್ ಅಲ್ಲಿ ವಾಸಿಸುವವರನ್ನೆಲ್ಲ ನೋಡಿದ್ರೆ
ಅವರಿಗೋಸ್ಕರ ತಂದಂತ ಯೋಜನೆ. ಇವತ್ತು ಆ ಯೋಜನೆಯನ್ನು ತಂದಿದ್ದು ಇಲ್ಲಿ ಉಡುಪಿಯನ್ನು ಮಾನದಂಡವಾಗಿ ಇಟ್ಕೊಂಡು, ಮಂಗಳೂರನ್ನು ಮಾನದಂಡವಾಗಿ ಇಟ್ಕೊಂಡು, ಕಾರವಾರವನ್ನು ರಾಜ್ಯದಲ್ಲಿ ಇದು ಗದಗ ಇರ್ಬೋದು, ಬಾಗಲಕೋಟೆ ಇರ್ಬೋದು, ನಮ್ಮ ಏನು 155 ಬರಪೀಡಿತ ತಾಲೂಕುಗಳಿವೆ. ಆ ತಾಲೂಕುಗಳನ್ನ ಹಿತದೃಷ್ಟಿಯಲ್ಲಿ ಗಮನದಲ್ಲಿ ಇಟ್ಟುಕೊಂಡು ಈ ಅನ್ನಭಾಗ್ಯ ಯೋಜನೆಯನ್ನ ಜಾರಿಗೆ ತಂದರು ಸಿದ್ದರಾಮಯ್ಯನವರು. ಅವರು ಇಲ್ಲಿ ನೋಡಿ, ಯಾವುದೇ ಒಬ್ಬ ಮುಖ್ಯಮಂತ್ರಿ ತಾನು ಪ್ರಮಾಣ ವಚನ ತೆಗೆದುಕೊಂಡಂತ ಕೇವಲ 30 ನಿಮಿಷದಲ್ಲಿ ವಿಧಾನಸಭೆಗೆ ಹೋಗಿ ಆ ಫೈಲ್ ಸಿಗ್ನೇಚರ್ ಮಾಡಿದ್ರು. ಒಬ್ಬ ಕ್ಯಾಬಿನೆಟ್ ಫಾರ್ಮ್ ಆಗದೆ ಡಿಸಿಷನ್ ತಗೊಳ್ಳೋದೇ ತಪ್ಪು. ಇಲ್ಲಿ ನೋಡಿ, ಸರ್ವಾಧಿಕಾರ ಆಗ್ತದೆ. ಒಬ್ಬನೇ ಒಬ್ಬ ಮಿನಿಸ್ಟರ್ ಕ್ಯಾಬಿನೆಟ್ ಫಾರ್ಮ್ ಆಗದೆ ಇವರು ತಗೊಂಡ ನಿರ್ಧಾರ ಅಂತ ಖಂಡಿತವಾಗಿ ರಾಜ್ಯದ ಚರಿತ್ರೆ ಒಂದು ಸರ್ವಾಧಿಕಾರದ ಬಗ್ಗೆ ತಪ್ಪು ದಾಖಲೆ ಆಯ್ತದೆ. ಇಲ್ಲಿ ನೋಡಿ, ಯಾವುದು ತಪ್ಪು, ಫುಲ್ ಫ್ಲೆಜ್ ಸರ್ಕಾರ ಬರಬೇಕು, ಸರ್ಕಾರ ಬರ್ಬೇಕಂತಿಲ್ಲ. ಮುಖ್ಯಮಂತ್ರಿ ಆಯ್ಕೆ ಆದ ಕೂಡಲೇ ಸರ್ಕಾರ ಫಾರ್ಮೇಶನ್ ಆಗ್ತದೆ. ಈವರೆಗಿನ ಚರಿತ್ರೆಯಲ್ಲಿ ಅಂತ ಒಂದು ಡಿಸಿಷನ್ ಅವರೇ ಈಗ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡಿದವರು ಯಾರು? ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡಿದವರು ಆ ಶಾಸಕರು. ಶಾಸಕರಿಗೆ ಅವರ ಮೇಲೆ ನಂಬಿಕೆ ಇಲ್ಲದೆ ಆಯ್ಕೆ ಮಾಡಿರ್ತಾರೆ ಅವನನ್ನ. ಶ್ರೀಕಾಂತ್ ಅವರು ಆ ರೀತಿ ಅಲ್ಲ. ಅದು ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯ ಬಂದಾಗ ಒಬ್ಬರು ಪ್ರಮಾಣ ವಚನ ತಗೊಂಡಿದ್ದಾರೆ. ಅದರೊಟ್ಟಿಗೆ ಒಂದು 5 ಜನ 10 ಜನ ತಗೊಂಡಿದ್ದೆ. ಒಂದು ಕ್ಯಾಬಿನೆಟ್ ಫಾರ್ಮೇಷನ್ ತಗೊಳ್ಳಿಕ್ಕೆ ಬಾರದು, ಇಟ್ ಇಸ್ ನಾಟ್ ಇಲ್ಲೀಗಲ್. ಆದರೂ ಕೂಡ ನಾನು ಹೇಳೋದು, ಸಾಮೂಹಿಕ ನಾಯಕತ್ವ ಆ ಪಕ್ಷದಲ್ಲಿ ಇದ್ದಿದ್ರೆ ಇವತ್ತು ಒಬ್ಬ ಮುಖ್ಯಮಂತ್ರಿಯಾಗಿ ಬಂದು ಚೀಫ್ ಸೆಕ್ರೆಟರಿಯನ್ನ ಕೂರಿಸಿಕೊಂಡು ಒಂದು ಡಿಸಿಷನ್ ತಗೊಳ್ತಾರೆ ಅಂದ್ರೆ ಅದಕ್ಕೆ ರಾಜ್ಯದ ಚರಿತ್ರೆಯಲ್ಲಿ ಒಂದು ಕಪ್ಪು ದಾಖಲೆ. ಪಕ್ಷದ ಪ್ರಣಾಳಿಕೆ ಘೋಷಣೆ ಮಾಡಿದ್ದೇವೆ. ಪಕ್ಷದ ಪ್ರಣಾಳಿಕೆಯಲ್ಲಿ ನಾವು 1 ರೂಪಾಯಿಗೆ ಅಕ್ಕಿ ಕೊಡ್ತೇವೆ ಅಂತ ಹೇಳುವ ಘೋಷಣೆಯನ್ನು ಮಾಡಿದ್ದೇವೆ. ಆ ಘೋಷಣೆಗೆ ಬದ್ಧರಾಗಿ ಮುಖ್ಯಮಂತ್ರಿ ಅವರು ಪ್ರಮಾಣ ವಚನ ತೆಗೆದುಕೊಂಡ ಕೇವಲ ಅರ್ಧ ಗಂಟೆಯಲ್ಲಿ ವಿಧಾನಸಭೆ ಕಂಠೀರವ ಸ್ಟೇಡಿಯಂನಿಂದ ನೇರ ವಿಧಾನಸೌಧಕ್ಕೆ ಹೋಗಿ ಅಲ್ಲಿ ಸೆಕ್ರೆಟರಿಯೇಟ್ ಮೀಟಿಂಗ್ ಕರೆದು ಸೆಕ್ರೆಟರಿಯೇಟ್ ಇದ್ರು. ಆ ಮೀಟಿಂಗ್ ಅಲ್ಲಿ ಎಲ್ಲ ಇಲಾಖೆ ಅನ್ನಭಾಗ್ಯ, ಅಕ್ಕಿ ಭಾಗ್ಯ, ಈ ಭಾಗ್ಯಗಳೇ ಮತ್ತೊಮ್ಮೆ ಈ ಪಂಚಾಯತ್ ಭಾಗ್ಯವನ್ನ ಬಾಗಿಲನ್ನ ತೆರೆದಿದ್ದಾವೆ ಅಂತ ಅನಿಸ್ತಾ ಇದೆ. ಸಿದ್ದರಾಮಯ್ಯನವರ ಯೋಜನೆಗಳೇ ಈ ಬಾರಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಯಶಸ್ವಿ ಆಗೋದಕ್ಕೆ ಕಾಂಗ್ರೆಸ್ಗೆ ಕಾರಣ ಅಂತ ಅನಿಸ್ತಾ ಇದೆ ನಿಮಗೆ? ನೋಡಿ, ಕೆಲವೊಂದು ಕಡೆ ಇದು ಸ್ವಲ್ಪ ಮಟ್ಟಿಗೆ ಅವರಿಗೆ ಪ್ರಯೋಜನಕಾರಿ ಆಗಿದೆ. ನಮ್ಮ ಈ ಜಿಲ್ಲೆಗಳನ್ನು ಬಿಟ್ಟರೆ, ಅಥವಾ ಕೊಡಗು ಜಿಲ್ಲೆಯನ್ನು ಬಿಟ್ಟರೆ, ಇಲ್ಲಿ ಜನ ಸ್ವಲ್ಪ ಬುದ್ಧಿವಂತರಂತ ಇವತ್ತು ತೋರಿಸಿಕೊಟ್ಟಿದ್ದಾರೆ. ಅಂದ್ರೆ ಮೆಂಟಾಲಿಟಿ ನೋಡಿ, ಇಡೀ ರಾಜ್ಯದ ಮತ್ತುಳಿದ 27 ಜಿಲ್ಲೆಯ ಜನರು ಹೆಟ್ರು ಅಂತ ಆಯ್ತು. ಇದು ವಾಡಿಕೆಯಲ್ಲಿರುವಂತ ಮಾತನ್ನೇ ಇವರು ಮಾತ್ರ ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟ 27 ಜಿಲ್ಲೆಯ ಜನರು ಹೆಟ್ರು ಅಂತ ಇವರು ಇಡೀ ರಾಜ್ಯದ ಜನರಿಗೆ ಅವಮಾನ ಮಾಡ್ತಾ ಇದ್ದಾರೆ. ಇವರು ಇಲ್ಲಿ ನೋಡಿ, ನಾವು ಲೋಕಸಭೆ ಚುನಾವಣೆಯಲ್ಲಿ ಇಡೀ ಭಾರತ ದೇಶ ಬಿಜೆಪಿ ಪರವಾಗಿ ಫಲಿತಾಂಶವನ್ನು ನಾವು ಅದನ್ನು ಅಕ್ಸೆಪ್ಟ್ ಮಾಡಿದ್ದೇವೆ. ಪ್ರಜಾಪ್ರಭುತ್ವ ಅವರೆಲ್ಲ ಹೆಡ್ರು, ಇವರೆಲ್ಲ ಬುದ್ಧಿವಂತರು. ಯೋಜನೆಗಳನ್ನ ಜಾರಿ ತರೋದು ದೊಡ್ಡ ವಿಚಾರ ಅಲ್ಲ, ಅದು ಸಮರ್ಪಕವಾಗಿ ಅನುಷ್ಠಾನ ಆಗಬೇಕು. ಇವರು ಏನೋ ಎಲ್ಲೆಲ್ಲೋ ಮಾತಾಡ್ತಾರೆ. ನಮ್ಮ ಜಿಲ್ಲೆ ಆ ಕಡೆಗಿನ ಜಿಲ್ಲೆಯವರು ಹೇಳೋದೇ ಉಂಟು, ನಾವು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಬುದ್ಧಿವಂತ ಜನರು. ಅದು ವಾಡಿಕೆ ಮಾತು, ಅದು ಸೀರಿಯಸ್ ಚರ್ಚೆಗಲ್ಲ. ನಾನು ಹೇಳೋದು, ಯೋಜನೆಗಳನ್ನ ಅನುಷ್ಠಾನ ಮಾಡುವಾಗ ನಾವು ಭಾಳ ಕೇರ್ಫುಲ್ ಆಗಿರಬೇಕು. ಇವತ್ತು ಅನ್ನಭಾಗ್ಯದ ಅಕ್ಕಿ ಎಲ್ಲಿ ಹೋಗ್ತಾ ಉಂಟು? ಯಾವುದಾದ್ರೂ ಒಬ್ಬನೇ ಒಬ್ಬ ರೈತನಾಗಲಿ ಅಥವಾ BPL ಕಾರ್ಡ್ ಹೋಲ್ಡರ್ ಆಗಲಿ ಅದನ್ನು ಉಪಯೋಗ ಮಾಡ್ತಾರ. ಈಚೆಯಿಂದ ಅಕ್ಕಿ ತರ್ತಾರೆ, ಆಚೆಯಿಂದ ಅಂಗಡಿ ಹಾಕ್ತಾರೆ. ಅದನ್ನು ಇವರು ಯಾಕೆ ನಿಲ್ಲಿಸಲಿಲ್ಲ? ಇವತ್ತು ಎಲ್ಲಿಯೋ ಬಂದಂಥ ಅಕ್ಕಿ ಎಲ್ಲಿಗೋ ಹೋಗ್ತದೆ. ಒಂದು ಕಡೆ ರಾಜ್ಯದ ಬೊಕ್ಕಸಕ್ಕೆ ಲಾಸ್ ಆಗ್ತಾ ಉಂಟು, ಒಂದು ಕಡೆ ಜನರಿಂದ ಅದು ದುರುಪಯೋಗ ಆಗ್ತಾ ಉಂಟು. ನಾನು ಹೇಳೋದು, ಅದು ಕೂಡ ಇವತ್ತು ಸಮರ್ಪಕವಾಗಿ ಇವರು ಅಕ್ಕಿಯನ್ನು ಕೂಡ ಸಪ್ಲೈ ಮಾಡ್ತಿಲ್ಲ. ಒಂದು ತಿಂಗಳಿಗೆ ಬಂದ್ರೆ ಒಂದು ತಿಂಗಳಲ್ಲಿ ಇಲ್ಲ. ವಿಚಾರಗಳನ್ನ ಚರ್ಚೆ ಮಾಡ್ತಾ ಇಲ್ಲ. ನಾನು ಬಹಳ ಪ್ರಮುಖವಾಗಿ ಕೇಳಬೇಕು, ಬಿಜೆಪಿಗೆ ಈ ಬಾರಿ ಈ ಭಾಗದಲ್ಲಿ ಉತ್ತಮವಾದ ಫಲಿತಾಂಶವನ್ನು ತಂದು ಕೊಟ್ಟಿರುವಂಥ ನಿಮ್ಮ ಒಂದಷ್ಟು ಸಾಂಪ್ರದಾಯಿಕ ಮತಗಳು ಬಿಟ್ಟರೆ ವಿಶೇಷವಾಗಿ ನಿಮ್ಮ ಮೇಲೆ ಒಲವನ್ನು ಇಟ್ಟುಕೊಂಡು ಯಾರೂ ಆಯ್ಕೆ ಮಾಡಲಿಲ್ಲ. ಭಾರತೀಯ ಜನತಾ ಪಕ್ಷಕ್ಕೆ ಈ ಜಿಲ್ಲೆಗಳಲ್ಲಿ ಸಾಂಪ್ರದಾಯಿಕ ಮತಗಳು ಖಂಡಿತ ಉಂಟಂತ ಒಪ್ತೇನೆ ನಾನು. ಆದರೂ ಕೂಡ ಇವತ್ತು ನಿಮ್ಮ ಇತ್ತೀಚಿನ ಯಾವುದೇ ಯೋಜನೆಗಳನ್ನು ಕಂಡುಕೊಂಡು ಜನ ಮತದಾನ ಮಾಡಿರೋದಿಲ್ಲ. ಖಂಡಿತವಾಗಿ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ನೋಡಿ, ಅಥವಾ ಮೋದಿ ಮೇಲಿನ ಭಾರತೀಯ ಜನತಾ ಪಕ್ಷ ಪ್ರಧಾನಿ ನರೇಂದ್ರ ಮೋದಿಯವರ ಮೇಲಿನ ಒಂದು ಅಭಿಮಾನದಿಂದಲೂ ಕೂಡ ಈ ಒಂದು ಚುನಾವಣೆಯಲ್ಲಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಬಹಳಷ್ಟು ಪರಿಣಾಮ ಬೀರಿದೆ ಮತ್ತು ಉತ್ತಮ ಫಲಿತಾಂಶವನ್ನು ಕೊಡಲಿಕ್ಕೆ ಸಾಧ್ಯ ಆಗಿದೆ. ಕೇಳ್ತೀರಾ ನೀವು, ಇದು ಮೋದಿ ಅವರ ಸಾಧನೆಯನ್ನು ಗಮನಿಸಿ ಈ ಭಾಗದ 2 ಜಿಲ್ಲೆಗಳಲ್ಲಿ ಉತ್ತಮ ಫಲಿತಾಂಶ ಬಂದಿದೆ ಬಿಜೆಪಿಗೆ ಅಂತ ಅವರು ಹೇಳ್ತಾ ಇದ್ದಾರೆ.
ಅಲ್ಲ ಮೋದಿಯವರು ದೇಶದಲ್ಲೇ ಇಲ್ಲ ಫಲಿತಾಂಶ ಕೊಡ್ಲಿಕ್ಕೆ, ಅವ್ರು ಎಲ್ಲೋ ಇದ್ದಾರೆ. ಅವ್ರ ಬಿಡಿ, ಏನಾದ್ರು ಎಫೆಕ್ಟ್ ಆಯ್ತು ಅಂತ ಹೇಳುದು. ಅವ್ರು ಇವತ್ತು ದೇಶದಲ್ಲಿ ಇಲ್ಲ, ಇವತ್ತು ಬಾಂಗ್ಲಾದಲ್ಲಿ ಏನೋ ಇದ್ದಾರೆ. ಅವ್ರದ್ದು ವಿಷಯ ಬಿಡಿ. ಪ್ರಧಾನಮಂತ್ರಿ ಅಂದ್ರೆ ದೇಶದಲ್ಲಿ ಕೂತ್ಕೊಂಡು ಆಡಳಿತ ಮಾಡೋದಲ್ಲ. ಮತ್ತೆ ದೇಶದಲ್ಲಿ ವಿದೇಶಾಂಗ ಸಚಿವರು ಯಾಕೆ? ಇವತ್ತು ವಿದೇಶಾಂಗ ಸಚಿವರು ಯಾಕೆ? ಜಗತ್ತಿನಲ್ಲಿ ಭಾರತ ಸುಷ್ಮಾ ಸ್ವರಾಜ್ಗೆ ಯಾಕೆ ಕೊಟ್ರಿ ಆ ಪೋರ್ಟ್ಫೋಲಿಯೋ? ಇವತ್ತು ಸುಷ್ಮಾ ಸ್ವರಾಜ್ಗೆ ಆ ಪೋರ್ಟ್ಫೋಲಿಯೋ ಯಾಕೆ ಕೊಟ್ರಿ ನೀವು? ಸುಷ್ಮಾ ಸ್ವರಾಜ್ ಅವರ ಕೆಲಸವನ್ನು ಅವ್ರು ಮಾಡ್ತಾರೆ. ಅವ್ರ ಕೆಲಸ ಅವ್ರು ಪ್ರಧಾನಿಯಾಗಿದ್ದೆ ನರೇಂದ್ರ ಮೋದಿ ಅವರು ಅವರ ಕೆಲಸವನ್ನ ಮಾಡ್ತಾರೆ. ಇವತ್ತು ಭಾರತ ಜಗತ್ತಿನಲ್ಲಿ ಅತಿ ಪ್ರಾಬಲ್ಯವಾದಂತ ರಾಷ್ಟ್ರ ಆಗ್ತಾ ಉಂಟು. ಇವತ್ತು ಪಾಕಿಸ್ತಾನದವರು ಬಾಯಿ ಮುಚ್ಚಿದ್ದಾರೆ, ಚೀನಾದವರು ಬಾಯಿ ಮುಚ್ಚಿದ್ದಾರೆ, ಬಾಂಗ್ಲಾದವರು ಮನಮೋಹನ್ ಸಿಂಗ್ ಇರುವಾಗ ಬಾಂಗ್ಲಾ ಕೂಡ ಮಾತಾಡ್ತಿತ್ತು. ಅಲ್ಲಲ್ಲ ಬಾಂಗ್ಲಾ ಅಲ್ಲ. ನಾವು ಪಂಚಾಯತ್ ಎಲೆಕ್ಷನ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಬಾಂಗ್ಲಾಗ್ ಹೋಗಬೇಡಿ, ಮತ್ತೆ ಉಡುಪಿ ಮಂಗಳೂರಿಗೆ ಬರೋಣ. ಇಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಬೇಕು. ಬಹಳ ಪ್ರಮುಖವಾಗಿ ದೀಪಕ್ಕೆ ನಾನು ಕೇಳಬೇಕು, ಈ ಉಸ್ತುವಾರಿ ಸಚಿವರು, ಈ ಭಾಗದ ಉಸ್ತುವಾರಿ ಸಚಿವರು ಇರ್ಬೋದು, ರಮಾನಾಥ್ ರೈ ಅವರಿರ್ಬೋದು, ಇವರ ಸ್ವಂತ ಕ್ಷೇತ್ರದಲ್ಲಿ ಯಾಕೆ ಇವರಿಗೆ ಕಾಂಗ್ರೆಸ್ ಅನ್ನ ಲೀಡ್ ತರೋದಕ್ಕೆ ಆಗಲಿಲ್ಲ? ಅಲ್ಲಲ್ಲ, ಇಲ್ಲಿ ನೋಡಿ, ನಮ್ಮ ಅವಧಿ ಮುಗಿದು ಹೋಯಿತು, ಈ ನಂತರ ನಾವೇನು ಚಲಾವಣೆಯಲ್ಲಿ ಇರೋದಿಲ್ಲ ಅನ್ನುವಂತ ಒಂದು ದೀರ್ಘವಾದ ಮೌನವನ್ನು ಅವರು ಪಾಲಿಸ್ತಾ ಇದ್ದಾರೆ. ಹೇಗೆ? ಇಲ್ಲ ಸೊರಕೆ ಅವರು ಇರ್ಬೋದು, ರಮಾನಾಥ್ ರೈ ಇರ್ಬೋದು, ಏನಿಲ್ಲ ಅವ್ರಿಲ್ಲ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಸೊರಕೆ ಅವರು ಇರ್ಬೋದು, ರಮಾನಾಥ್ ರೈ ಇರ್ಬೋದು, ಅವರ ರಮಾನಾಥ್ ರೈ ಮುಂದಿನ ಅವಧಿಗೆ ಏನು ಆಗುವಂತದಿಲ್ಲ, ಬೇಡ ಆದ್ರೆ ಆಯ್ತು, ಬಿಟ್ಟರೆ ಹೋಯ್ತು. ಸೊರಕೆ ಅವರು ಮತ್ ಪುನಃ ಕಾಪುವಲ್ಲಿ ಕಂಟೆಸ್ಟ್ ಮಾಡುವವರಿದ್ದಾರೆ. ಬಂಟ್ವಾಳದಲ್ಲಿ ಮತ್ ಪುನಃ ರಮಾನಾಥ್ ರೈ ಅವರು ಕಂಟೆಸ್ಟ್ ಮಾಡುವವರಿದ್ದಾರೆ. ಪಕ್ಷದ ವರಿಷ್ಠರ ಯಾರು ಪಕ್ಷದ ನಾಯಕರು? ನಮ್ಮ ಸೊರಕೆ ಅವರು ಕಾಪುವಿಂದ ಕಂಟೆಸ್ಟ್ ಮಾಡ್ತಾರೆ. ಪಕ್ಷದ ನಿರ್ಣಯ ಬಂದಿದ್ರು, ಪಕ್ಷದ ರೆಪ್ರೆಸೆಂಟೇಟಿವ್. ಇಲ್ಲಿ ನೋಡಿ, ಸೊರಕೆ ಅವರು ಕಾಪುವಿಂದ ಕಂಟೆಸ್ಟ್ ಮಾಡೋರು. ನೀವೇ ಹೇಳಿದ್ದು ಮಾತಿಗೆ ನಾನು ಹೇಳಿದ್ದು, ಅವ್ರೇನು ಇದನ್ನ ಲಾಸ್ಟ್ ಯಾಕೆ ಹೇಳಿದ್ರು ಅದಕ್ಕೆ ಹೇಳಿದ್ರೆ, ಇಲ್ಲ ಸೊರಕೆ ಅವರು ಪುನಃ ಕಾಪುವಿಂದ ಕಂಟೆಸ್ಟ್. ಈ ಗ್ರೌಂಡ್ ರೂಟ್ ಲೆವೆಲ್ ಅಲ್ಲಿ ಯಾಕೆ ವರ್ಕ್ ಆಗ್ಲಿಲ್ಲ ಕಾಂಗ್ರೆಸ್? ಅಲ್ಲಲ್ಲ, ಸೊರಕೆ ಅವರು ಇಡೀ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ರು. ಎಲ್ಲ ಜಿಲ್ಲೆಯ ಪ್ರವಾಸದಲ್ಲಿರುವಾಗ ಕೂಡ ಏನೋ ಒಂದು ಕಾಪುವಲ್ಲಿ ಏನು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿತ್ತು. ನಮ್ಮ ಕ್ಷೇತ್ರ ಕ್ಷೇತ್ರದಲ್ಲಿ ಅಲ್ಲೇನೋ ಸಣ್ಣ ಅವರಿಗೆ ಟೈಮ್ ಕೊಡ್ಲಿಕ್ಕೆ ಆಗದೆ ಇರ್ಬೋದು. ಬೇರೆ ಗೋಪಾಲ್ ಪೂಜಾರಿಗೆ ಬೈಂದೂರು ಒಂದೇ ಆಗಿತ್ತು, ಮತ್ತೆ ಇವ್ರ ಪ್ರಮೋದರಿಗೆ ಉಡುಪಿ ಒಂದೇ ಆಗಿತ್ತು. ಇವರಿಗೆ ಇಡೀ ಜಿಲ್ಲೆ ತಿರುಗಬೇಕಿತ್ತು. ಹಾಗಾಗಿ ಕಾಪುವಲ್ಲಿ ಏನಾದ್ರು ನಮಗೆ ಒಂದು ಸಣ್ಣ ಮಟ್ಟಿನ ಹಿನ್ನಡೆ ಆಗಿರ್ಬೋದು. ಆದ್ರೆ ಬಂಟ್ವಾಳದಲ್ಲಿ ಏನ್ ಹೇಳಿದ್ರಿ ನೀವು? ಬಂಟ್ವಾಳದಲ್ಲಿ ಕಳೆದ ಬಾರಿ ಚುನಾವಣೆಗಿಂತ ಬೆಟರ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೇವೆ. ಮತ್ತೆ ಕಾಪು ಚುನಾವಣೆ ಕಾಪುದ್ದೆ ಬಂದ್ರೆ ಒಂದು ನಿಮಿಷ ಕಾಪುದ್ದೆ ಮುಗಿಸ್ತೇನೆ. ಕಾಪುದ್ದೆ ಮಾತಾಡೋದಿದ್ರೆ ಕಳೆದ ಬಾರಿ ಲೋಕಸಭಾ ಚುನಾವಣೆ ಕಂಪೇರ್ ಮಾಡಿದ್ರೆ ಕಾಪುವಲ್ಲಿ ವೆರಿ ಗುಡ್ ಪರ್ಫಾರ್ಮೆನ್ಸ್ ಫ್ರಮ್ ಕಾಂಗ್ರೆಸ್ ಪಾರ್ಟಿ. ನಾವು ತುಂಬಾ ಚೇತರಿಕೆ 12 ವರ್ಷದಿಂದ ಇದ್ದಂತ ಏನು ಪೆರಡೂರು ಭಾಗದಲ್ಲಿದ್ದಂತ ಸ್ಟ್ರಾಂಗ್ ಕಾಂಗ್ರೆಸ್ ಬೆಲ್ಟ್ ಇವತ್ತು ಅವರ ಕೈ ತಪ್ಪಿ ಹೋಗ್ತಾ ಇದೆ. ಬಿಜೆಪಿಯಲ್ಲಿ ಅಧಿಕಾರವನ್ನು ಹಿಡಿದುಕೊಂಡಿದೆ. ಹಿರೇಡ್ಕ ಇರ್ಬೋದು, ಬೈರಂಪಳ್ಳಿ ಇರ್ಬೋದು, ಎಲ್ಲಾ ಭಾಗಗಳಲ್ಲಿ ಇವತ್ತು ಬಿಜೆಪಿ ಬರ್ತಾ ಇದೆ ಅಧಿಕಾರ. ಅಲ್ಲಂದ್ರೆ ಸಚಿವರಿಗೆ ಅಲ್ಲಿ ಟೈಮ್ ಕೊಡ್ಲಿಕ್ಕೆ ಆಗದೆ ಇರೋದು ಕೂಡ ದೊಡ್ಡ ಹಿನ್ನಡೆ ಆಯ್ತು ನಮಗೆ ಕಾಪುವಲ್ಲಿ. ಯಾಕಂದ್ರೆ ಅವ್ರಿಗೆ ಇಡೀ ಜಿಲ್ಲೆಯ ಉಸ್ತುವಾರಿ ಸಚಿವ ಇಡೀ ಜಿಲ್ಲೆ ತಿರುಗುವುದರಿಂದ ಅವ್ರಿಗೆ ಟೈಮ್ ಕೊಡ್ಲಿಕ್ಕೆ ಆಗದೆ ಇರೋದು ಕೂಡ ದೊಡ್ಡ ಹಿನ್ನಡೆ ಆಗ್ಲಿಕ್ಕೆ ನಮಗೆ ಪ್ರಮುಖ ಕಾಪುವಲ್ಲಿ ಹಿನ್ನಡೆ. ಕಾಪುವನ್ನ ಪುರಸಭೆ ಮಾಡಬೇಕು ಅನ್ನುವಂತ ನಿಮ್ಮ ವಿನಯ್ ಕುಮಾರ್ ಸೊರಕೆ ಅವರ ತೀರ್ಮಾನವನ್ನ ಜನ ತಿರಸ್ಕರಿಸಿದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇದೆ? ಇಲ್ಲ ಹಾಗೇನಿಲ್ಲ. ಅದು ಅಲ್ಲಿಗೆ ಚುನಾವಣೆ ಕೂಡ ಆಗಿಲ್ಲ. ಗೋಳಿಯ ಇರ್ಬೋದು, ಆಗಿರ್ಲಿಲ್ಲ. ಕಾಪುವನ್ನ ಏನು ಸೊರಕೆ ಅವರು ಚುನಾವಣೆ ಪೂರ್ವದಲ್ಲಿ ಕೊಟ್ಟಂತ ಆಶ್ವಾಸನೆ ಏನಿತ್ತು, ಕಾಪುವನ್ನ ಪುರಸಭೆ ಚುನಾವಣೆ ಆಗಬೇಕು ಅಂತ ಅಲ್ಲಿ ಪ್ರತಿಭಟನೆ ಆಗಿದೆ. ಇಲ್ಲ ಅಲ್ಲ, ಅಲ್ಲಿ ಕೆಲವು ಜನ ಅದನ್ನ ಕಾಪುವನ್ನ ಪುರಸಭೆಗೆ ವಿರೋಧ ಇದೆ. ಅಲ್ಲಿ ಕಾಪುವನ್ನ ಪುರಸಭೆಗೆ ಸೇರಿಸಬಾರ್ದು ಅಂತ ಹೇಳುವ ವಿಷಯ. ಯಾಕಂದ್ರೆ ಅಲ್ಲಿ ಸ್ಟೂಡೆಂಟ್ಸ್ಗೆ ಅರ್ಬನ್ ಮತ್ತೆ ರೂರಲ್ ಅನ್ನೋ ಸಮಸ್ಯೆ ಆಗ್ತದೆ ಅಂತ ಹೇಳುವ ವಿಷಯದಲ್ಲಿ ಬ್ರಹ್ಮಾವರವನ್ನ ಪುರಸಭೆ ಅಥವಾ ತಾಲೂಕು ಮಾಡಬೇಕು ಅನ್ನುವಂತ ಹೋರಾಟ ಬಹಳ ಕಾಲದಿಂದ ನಡೀತಾ ಇದೆ. ಆ ಭಾಗದಲ್ಲಿ ಆ ಯಾವುದೇ ನಿಲುವನ್ನ ಈ ಭಾಗದ ಇಲ್ಲಿಯ ಶಾಸಕರು ತಗೊಳ್ಳಿಲ್ಲ. ಇಲ್ಲ, ಮುಖ್ಯಮಂತ್ರಿಯವರೇ ನಿಮ್ಮ ಪಕ್ಷದ ಅಥವಾ ನಿಮ್ಮ ಒಂದಷ್ಟು ವೈಮನಸ್ಸುಗಳನ್ನ ಅಥವಾ ನಿಮ್ಮ ಪ್ರತಿಷ್ಠೆಗೆ ಬೇಕಾಗಿ ಜನಸಾಮಾನ್ಯರ ಹಿತದೃಷ್ಟಿಯನ್ನು ಕಡೆಗಣಿಸಿಲ್ಲ. ಮುಖ್ಯಮಂತ್ರಿಯವರೇ ಬ್ರಹ್ಮಾವರಕ್ಕೆ ವಿಸಿಟ್ ಮಾಡಿದವಾಗ ಬ್ರಹ್ಮಾವರ ತಾಲೂಕು ಮತ್ತು ಬ್ರಹ್ಮಾವರ ಪುರಸಭೆ ಬಗ್ಗೆ ಮುಖ್ಯಮಂತ್ರಿಯವರೇ ಘೋಷಣೆ ಮಾಡಿ ಹೋಗಿದ್ದಾರೆ. ಶೀಘ್ರದಲ್ಲಿ ಅದರ ಬಗ್ಗೆ ಸೊರಕೆ ಅವರಿಗೆ ಕೂಡ ಅಲ್ಲಿ ಅದೇ ವೇದಿಕೆಯಲ್ಲೇ ಕೂಡ ಅದರ ಬಗ್ಗೆ ಮುಖ್ಯಮಂತ್ರಿಯವರು ಹೇಳಿದ್ದಾರೆ. ಅದನ್ನ ಮಾಡುವ ನಿಟ್ಟಿನಲ್ಲಿ ಶೀಘ್ರ ಕ್ರಮ ಕೈಗೊಳ್ಳಬೇಕೆಂದು ವಿಷಯ ಬಗ್ಗೆ ಚರ್ಚೆ ಮಾಡೋಣ. ಒಂದು ಪುಟ್ಟ ವಿರಾಮ ವೀಕ್ಷಕರೇ, ವಿರಾಮದ ಬಳಿಕ ಕಾರ್ಯಕ್ರಮ ಮತ್ತೆ ಮುಂದುವರಿಯಿತು.